ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಯೆನೆಪೋಯ ದಂತವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಕೃತಕ ಹಲ್ಲಿನ ವಿಭಾಗ ಇಲ್ಲಿ ಇದ್ದೇವೆ. ಸೊ ನುರಿತ ತಜ್ಞ ವೈದ್ಯರಿಂದ ಕೃತಕ ಹಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಆರೋಗ್ಯ ದರ್ಪಣ ಕಾರ್ಯಕ್ರಮದಲ್ಲಿ ಪ್ರಾಸ್ತೋಡಾಂಟಿಕ್ಸ್ ವಿಭಾಗದ ಮುಖ್ಯಸ್ಥರು, ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ ಸನತ್ ಶೆಟ್ಟಿ ಇವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಥ್ಯಾಂಕ್ ಯು ಸರ್. ಇವಾಗ ಪ್ರಾಸ್ತೋಡಾಂಟಿಕ್ಸ್ ಈ ಸ್ಪೆಷಲೈಸೇಷನ್, ಅದರ ಒಂದು ವಿಶೇಷತೆ ಏನು? ಅದರಲ್ಲಿ ಯಾವ ತರಹದ ಒಂದು ಚಿಕಿತ್ಸೆಯ ವಿಧಾನಗಳಿವೆ? ಪ್ರಾಸ್ತೋಡಾಂಟಿಕ್ಸ್ ಅಂತ ನಾವು ಹೇಳೋದಂತ ಹೇಳಿದರೆ, ನಮ್ಮ ಡೆಂಟಲಲ್ಲಿ ದಂತ ಚಿಕಿತ್ಸೆಯಲ್ಲಿ ಒಂದು ದೊಡ್ಡ ಸ್ಪೆಷಲೈಸೇಷನ್, ಇಲ್ಲ ಬಿಗ್ಗೆಸ್ಟ್ ಸ್ಪೆಷಲೈಸೇಷನ್ ಅಂತ ಹೇಳ್ಬೋದು. ಅಂದರೆ ತುಂಬ ಥರದ ಟ್ರೀಟ್ಮೆಂಟ್ ಈ ಸ್ಪೆಷಲೈಸೇಷನಲ್ಲಿ ಆಗ್ತದೆ. ಮೇನ್ಲಿ ಈ ಸ್ಪೆಷಲೈಸೇಷನಲ್ಲಿ ಕ್ಯಾಪಿಂಗು ಮತ್ತು ಹಲ್ಲು ಇಡಿಸೋದು, ಫಿಕ್ಸ್ ಹಲ್ಲು ಬಿದ್ದೋದ್ರೆ ಅದನ್ನು ನಾವು ಫಿಕ್ಸ್ ಮಾಡೋದು, ಇಲ್ಲ ತೆಗೆದಿಡುವಂಥದ್ದು ಸೆಟ್ ಅಂತ ಹೇಳ್ತೇವೆ. ಆ ಥರದ್ದು ಕೊಟ್ಟು ಅವರಿಗೆ, ನಮ್ಮ ಪೇಷಂಟ್ನವರಿಗೆ ಅದರಿಂದ ಜಗಿಲಿಕ್ಕೆ, ಕಚ್ಚಲಿಕ್ಕೆ ಬೆನಿಫಿಟ್ ಆಗುವಂಥ ಒಂದು ಟ್ರೀಟ್ಮೆಂಟ್ ಇಲ್ಲಿ ನಾವು ಈ ಸ್ಪೆಷಲೈಸೇಷನಲ್ಲಿ ಮಾಡ್ತೇವೆ. ಮತ್ತು ಈ ನಮ್ಮ ವಿಭಾಗದಲ್ಲಿ ಈ ಸ್ಪೆಷಲೈಸೇಷನಲ್ಲಿ ನಾವು ವರ್ಷಕ್ಕೆ 8 ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸನ್ನು ಸಹ ನಾವು ಟ್ರೈನ್ ಮಾಡ್ತೇವೆ. ಸೊ ಅವರು ಈ ಸ್ಪೆಷಲೈಸೇಷನಿಂದ ಮಾಸ್ಟರ್ಸ್ ಡಿಗ್ರಿ ತಗೊಂಡು ಮತ್ತು ಫರ್ದರ್ ಅವರು ಆ ಸ್ಪೆಷಲೈಸೇಷನ್ನು ಮುಂದುವರಿಸ್ತಾರೆ. ಸೊ ಈ ಥರದ್ದು ಪ್ರಾಸ್ತೋಡಾಂಟಿಕ್ಸ್ ಅಂತ ಹೇಳಿದರೆ ಹೀಗೆ, ಅಂದರೆ ಕೃತಕ ಹಲ್ಲು ತಜ್ಞರು ಅಂತ ಹೇಳ್ಬೋದು ನಮ್ಮನ್ನು. ಓಕೆ. ಸೊ ಇದರ ವಿಸ್ತಾರತೆಯ ಬಗ್ಗೆ, ಈ ಕೃತಕ ಹಲ್ಲು ಅದನ್ನು ಕೂರಿಸುವಂತಹ ಒಂದು ಚಿಕಿತ್ಸೆ ಇದು, ಸೊ ಇದರ ವಿಸ್ತಾರತೆಯ ಬಗ್ಗೆ ನಮಗೆ ಹೇಳ್ಬೋದಾ ಸರ್? ಅಂದರೆ ಬೇಸಿಕಲಿ ನಮ್ಮ ಇದರಲ್ಲಿ ಈಗ ಒಂದು ಹಲ್ಲು ಹೋದರೆ, ಇಲ್ಲ ತುಂಬ ಹಲ್ಲುಗಳು ಹೋದರೆ, ನಮ್ಮ ತಿನ್ನುವ ಎಫಿಷಿಯನ್ಸಿ, ಅಲ್ಲ ಬೈಟಿಂಗ್ ಎಫಿಷಿಯನ್ಸಿ ಅಂತ ಹೇಳ್ತೇವೆ, ಇಲ್ಲ ಕಚ್ಚುವ ಜಗಿಯುವ ಎಫಿಷಿಯನ್ಸಿ ತುಂಬ ಕಡಿಮೆ ಆಗ್ತದೆ. ಅಂದರೆ ನಮ್ಮ ಬಾಯಲ್ಲಿ 32 ಹಲ್ಲು ಇರಬೇಕಾಗಿದ್ದದ್ದು ಈ ನಮ್ಮ ಹುಳುಕು ಆಗಿ, ಇಲ್ಲ ಒಸಡಿದು ತೊಂದರೆ ಆಗಿ ಹಲ್ಲು ಕೆಲವು ಸತಿ ಉದುರಿ ಹೋಗ್ತದೆ, ಬಿದ್ದು ಹೋಗ್ತದೆ. ಅದರ ನಂತರ ನಾವು ಹಲ್ಲನ್ನು ಇಡಿಸದಿದ್ದರೆ ಆವಾಗ ಏನಾಗ್ತದೆ, 32 ಮಂದಿಯ ಜನಗಳು ಒಂದು ಕೆಲಸವನ್ನು ಹಿಡ್ಕೊಂಡು ಮಾಡ್ತಾ ಇದ್ದರೆ, ಅದನ್ನು ಒಂದು 20 ಜನ ಆ ಕೆಲಸ ಮಾಡುವುದಂತ ಹೇಳಿದರೆ ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ ಅದೇ ಕೆಲಸ. ಸೊ ಹಾಗೆ 32 ಹಲ್ಲುಗಳಿದ್ದು ಕೆಲಸ ಒಂದು 10-15 ಹಲ್ಲು ಬಿದ್ದೋದ ನಂತರ ಉಳಿದ ಹಲ್ಲು ಆ ಕೆಲಸವನ್ನು, ಅಂದರೆ ನಾವು ತಿನ್ನೋದೇನು ಕಡಿಮೆ ಮಾಡೋದಿಲ್ಲ, ತಿನ್ನೋದು ನಮಗೆಲ್ಲ ತಿನ್ನಬೇಕು. ಆವಾಗ ಆ ಹಲ್ಲುಗಳಿಗೆ ಅದರದ್ದು ಕೆಲಸ ಜಾಸ್ತಿ ಆಗ್ತದೆ. ಆ ಹಲ್ಲಿಗೆ ಅದರದ್ದು ವರ್ಕ್ ಲೋಡ್ ಜಾಸ್ತಿ ಆಗುವಾಗ ಆ ಹಲ್ಲುಗಳು ಇನ್ನೂ ಬೇಗ ಬೇಗ ಬ್ರೇಕ್ ಡೌನ್ ಆಗ್ತವೆ, ಅಂದರೆ ಉಡಿ ಆಗ್ತದೆ, ಸವಿತದೆ. ಸೊ ಹಲ್ಲನ್ನು ನಾವು ಒಂದು ಸತಿ ತೆಗೆಸಿದ ನಂತರ ಆ ಹಲ್ಲನ್ನು ಪುನಃ ಜೋಡಿಸಬೇಕು, ಇಡಿಸಬೇಕು. ಇಡಿಸದಿದ್ದರೆ ಈ ಥರದ್ದು ತೊಂದರೆ, ಬೇರೆ ಹಲ್ಲುಗಳು ಸಹ ನಾವು ಬೇಗ ಬೇಗ ಕಳ್ಕೊಳ್ತೇವೆ. ಸೊ ಇದು ಮಾಡಬೇಕು. ಸೊ ಹಲ್ಲನ್ನು ನಾವು ಒಂದು ಸತಿ ಹೋದ ಮೇಲೆ ತುಂಬ ಕಡಿಮೆ 1-2 ಹಲ್ಲು ಹೋದಾಗ ನಾವು ಡಾಕ್ಟರ್ ಹತ್ರ ಹೋದರೆ ಆವಾಗ ಏನು ಮಾಡ್ಬೋದು, ನಾವು ಅದನ್ನು ಫಿಕ್ಸ್ಡ್ ರೀತಿಯಲ್ಲಿ, ಅಂದರೆ ಬಾಯಿ ಒಳಗಡೆ ಹಲ್ಲನ್ನು ಫಿಕ್ಸ್ ಮಾಡಿ ಆ ಥರದ್ದು ಟ್ರೀಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಫಿಕ್ಸ್ಡ್ ಪ್ರಾಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಅದಂದರೆ ಹೇಗೆ ಅಂತ ಹೇಳಿದರೆ, ನಾವು ಈಗ ನಿಮಗೆ ಇಲ್ಲಿ ತೋರಿಸು ಅಂತ ಹೇಳಿದರೆ, ಬದಿಯ ಈಗ ಒಂದು ಹಲ್ಲು ಇಲ್ಲದಿದ್ದಾಗ ಬದಿಯ 2 ಹಲ್ಲನ್ನು ಸ್ವಲ್ಪ ನಾವು ಚಿಕ್ಕದು ಮಾಡ್ತೇವೆ. ಅದರ ಮೇಲೆ ಈ ಥರ ಕ್ಯಾಪ್ ಹಾಕಿ ಹೋದ ಹಲ್ಲನ್ನು ಹೀಗೆ ಫಿಕ್ಸ್ ಮಾಡ್ತೇವೆ. ಇದನ್ನು ತೆಗಿಬೇಕಂತ ಇಲ್ಲ, ಬಾಯಿ ಒಳಗಡೆನೇ ಇರ್ತದೆ. ಬಾಯಿ ಒಳಗಡೆ ಬೇರೆ ಹಲ್ಲು ಹೇಗೆ ಬ್ರಷ್ ಮಾಡಿ ಕ್ಲೀನ್ ಮಾಡ್ತೇವೆ ಹಾಗೆ ಕ್ಲೀನ್ ಮಾಡ್ತೇವೆ, ಬಟ್ ಹಲ್ಲು ನಿಮಗೆ ಜಗಿಲಿಕ್ಕೆ ಸಿಗ್ತದೆ. ಸೊ ಇದು ಒಂದು ರೀತಿಯ ಟ್ರೀಟ್ಮೆಂಟ್, ಇದಕ್ಕೆ ಫಿಕ್ಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅವ್ರು ಫಿಕ್ಸ್ಡ್ ಪ್ರಾಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಸೊ ತುಂಬ ಹಲ್ಲುಗಳು ಹೋದಾಗ ಈ ಥರ ಬದಿಯ ಹಲ್ಲನ್ನು ಜಾಯಿಂಟ್ ಮಾಡಿ ತುಂಬ ಹಲ್ಲುಗಳನ್ನು ಜಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಾವೇನು ಮಾಡ್ತೇವೆ, ಅದನ್ನು ರಿಮೂವಬಲ್ ಸೆಟ್ ಅಂತ, ಈ ಥರ ಈಗ 2 ಸೈಡಲ್ಲಿ ಹಲ್ಲು ಇಲ್ಲ, ಇಲ್ಲಿ ಹಿಂದ್ಗಡೆ ಹಲ್ಲೇ ಇಲ್ಲ, ಸೊ ಆ ಥರ ಬ್ರಿಡ್ಜಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ರಿಮೂವಬಲ್ ಸೆಟ್ ಈ ಥರ ಪೇಷಂಟಿಗೆ ರಾತ್ರಿ ಮಲಗುವಾಗ ತೆಗೆದಿಡ್ಬೇಕು, ಇದನ್ನು ನೀರಲ್ಲಿ ಮುಳುಗಿಸಿ ಇಡಬೇಕು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರ ಹಲ್ಲನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡಿ ಪುನಃ ಬಾಯಲ್ಲಿ ಇಡೋದು. ಇದಕ್ಕೆ ರಿಮೂವಬಲ್ ಸೆಟ್ ಆರ್ ಡೆಂಚರ್ ಅಂತ ಹೇಳ್ತೇವೆ. ಇದು ಸ್ವಲ್ಪ ಹಲ್ಲು ತುಂಬ ಹಲ್ಲು ಮಿಸ್ಸಿಂಗ್ ಇದೆ, ಮತ್ತೆ ಎಲ್ಲ ಹಲ್ಲು ಕಳ್ಕೊಂಡವರು ಇರ್ತಾರೆ, ಒಂದೇ ಒಂದು ಬಾಯಲ್ಲಿ ಹಲ್ಲು ಇರುವುದಿಲ್ಲ. ಆವಾಗ ಏನಾಗ್ತದೆ, ನಾವು ಅವರಿಗೆ ಕಂಪ್ಲೀಟ್ ಡೆಂಚರ್ಸ್, ಅಂದ್ರೆ ಎಲ್ಲ ಹಲ್ಗಳಿದ್ದು ಸೆಟ್ಟು, ಎಲ್ಲ ಹಲ್ಗಳಿದ್ದು ಸೆಟ್ ಈ ತರ
ಇದು ಸಹ ರಿಮೂವಬಲ್, ಬಾಯಲ್ಲಿ ಇಡುದು, ರಾತ್ರಿ ಮಲಗುವಾಗ ತೆಗೆದಿಡಬೇಕು, ನೆಕ್ಸ್ಟ್ ಡೇ ಬೆಳಿಗ್ಗೆ ಕ್ಲೀನ್ ಮಾಡಿ ಮತ್ತೆ ಬಾಯಲ್ಲಿ ಇಟ್ಕೊಳ್ಳೋದು. ಇದು ರಿಮೂವಬಲ್ ಆದ ಕಾರಣ ಅಷ್ಟು ಪೇಷಂಟ್ನವರಿಗೆ ಕಂಫರ್ಟ್ ಇರುವುದಿಲ್ಲ, ತುಂಬ ಫರ್ಮ್ ಆಗಿ ಬಾಯಲ್ಲಿ ಇರುವುದಿಲ್ಲ, ಚೂಯಿಂಗ್ ಎಫಿಷಿಯನ್ಸಿ ಸಹ ಅಷ್ಟು ಇರುವುದಿಲ್ಲ. ಯಾಕಂದರೆ ಶೇಕ್ ಆಗ್ತದೆ ಬಾಯಲ್ಲಿ ತಿನ್ನುವಾಗ, ಅಂಟು ವಸ್ತು ತಿನ್ನಲಿಕ್ಕೆ ಆಗೋದಿಲ್ಲ, ಗಟ್ಟಿ ವಸ್ತು ತಿನ್ನಲಿಕ್ಕೆ ಆಗೋದಿಲ್ಲ, ಆ ಥರದ್ದೆಲ್ಲ ಇದರಲ್ಲಿ ಪ್ರಾಬ್ಲಮ್ಸ್ ಬರ್ತದೆ. ಸೊ ಇದು ಕಂಪ್ಲೀಟ್ ಡೆಂಚರ್ಸ್ ಅಂತ ಹೇಳ್ತೇವೆ. ಮತ್ತು ಇದಲ್ಲದೆ ನಮ್ಮ ಸ್ಪೆಷಲೈಸೇಷನ್ನಲ್ಲಿ ನಾವು ಕಾಸ್ಮೆಟಿಕ್ ವರ್ಕ್ ಅಂದರೆ ಇಸ್ಥೆಟಿಕ್ ಆ್ಯಂಡ್ ಕಾಸ್ಮೆಟಿಕ್ ಅಂದರೆ ಸ್ಮೈಲನ್ನು ಚೆಂದ ಮಾಡಲಿಕ್ಕೆ. ಸೊ ಈಗ ಫ್ರಂಟ್ ಹಲ್ಲಲ್ಲಿ ತುಂಬ ಕಲೆಗಳಿದೆ, ಕಪ್ಪಾಗಿದೆ, ಸೊ ಅದಕ್ಕೆ ಲ್ಯಾಮಿನೇಟ್ಸ್ ಅಂತ ನಾವು ಕೊಡ್ತೇವೆ. ಅಂದರೆ ಹೇಳಿದರೆ ಹಲ್ಲಿದು ಮೇಲ್ಗಡೆ ನಾವು ಒಂದು ಲೇಯರ್ ಹಚ್ತೇವೆ ಹಲ್ಲಿದು ಕಲರ್. ಸೊ ಆವಾಗ ಏನಾಗ್ತದೆ, ನಿಮ್ಮ ಸ್ಮೈಲ್ ಎನ್ಹ್ಯಾನ್ಸ್ಮೆಂಟ್ ಆಗ್ತದೆ, ನಿಮ್ಮ ಹಲ್ಲಿದು ಕಲರ್ ಚೇಂಜ್ ಆಗ್ತದೆ, ಲಾಂಗ್ ಲಾಸ್ಟಿಂಗ್ ನಿಮಗೆ ಫ್ರಂಟ್ ಸರ್ಫೇಸ್ ಸಿಗ್ತದೆ, ಹೊಸ ಸರ್ಫೇಸ್ ಸಿಗ್ತದೆ. ಹಲ್ಲಿದು ಶೇಪ್ ಸಹ ಕೆಲವು ಸರ್ತಿ ಚೇಂಜಸ್ ಬೇಕಂತ ಹೇಳುವಾಗ, ಇಮಿಡಿಯೇಟ್ ಚೇಂಜಸ್ ಬೇಕಂತ ಹೇಳಿದರೆ ಈ ಲ್ಯಾಮಿನೇಟ್ಸ್ ಇದರಲ್ಲಿ ನಾವು ಹಲ್ಲಿದು ಶೇಪ್ ಸಹ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ಥರದ್ದು ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಕ್ಯಾಪಿಂಗ್ ಅಂತ ಹೇಳ್ತೇವೆ ನಾವು. ಅಂದರೆ ಈಗ ಒಂದು ಸತಿ ಕೆಲವು ಸತಿ ಹಲ್ಲು ತುಂಬ ಹಲ್ಲಾಂಶ ಕಟ್ ಆಗ್ತದೆ, ಇಲ್ಲ ತುಂಬ ಹಲ್ಲಾಂಶ ಹುಳುಕಾಗಿ ಹೋಗ್ತದೆ. ಸೊ ಖಾಲಿ ನಾವು ಅದನ್ನು ಸಿಮೆಂಟ್ ಹಾಕಿ ತುಂಬಿಸಿ ಇಟ್ಟರೆ ಸಿಮೆಂಟು ತುಂಬ ಹಲ್ಲು ಹೋದ ಕಾರಣ ಗಡಿ ಗಡಿ ಸಿಮೆಂಟ್ ಕಿತ್ತು ಬರ್ತದೆ, ನಿಲ್ಲುವುದಿಲ್ಲ. ಆವಾಗ ನಾವು ಹಲ್ಲಿಗೆ ಸುತ್ತಲೂ ಕವರ್ ಮಾಡಿ ಅದನ್ನು ಭದ್ರ ಮಾಡ್ತೇವೆ, ಕ್ಯಾಪಿಂಗ್ ಅಂತ ಹೇಳ್ತೇವೆ. ಇದೆಲ್ಲ ನಮ್ಮ ಸ್ಪೆಷಲೈಸೇಷನಲ್ಲಿ ಬರ್ತದೆ. ಓಕೆ. ಸೊ ಇವಾಗ ಸ್ಕ್ರೀನಿಂಗ್, ಈಗ ಹಲ್ಲು ಕಪ್ಪಾಗಿರೋದಕ್ಕೆ ಆ ಥರ ಮಾಡ್ಬೋದು ಅಂತ ಹೇಳಿದ್ರೆ ಲ್ಯಾಮಿನೇಷನ್. ಸೊ ಅದು ಲೈಫ್ ಲಾಂಗ್ ಇರುವಂಥದ್ದು ಅಥವಾ ಏನಾದರೂ ಲಾಂಗ್ ಲಾಸ್ಟಿಂಗ್? ಲೈಫ್ ಲಾಂಗ್ ಯಾವುದೂ ಇಲ್ಲ. ಈಗ ದೇವರು ಕೊಟ್ಟ ಹಲ್ಲೇ ಲೈಫ್ ಲಾಂಗ್ ಬರದಿದ್ದಾಗ ನಾವು ಮನುಷ್ಯರು ಕೊಟ್ಟ ಹಲ್ಲು ಲೈಫ್ ಲಾಂಗ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಪೇಷಂಟ್ಸ್, ಕೇಳ್ತಾರೆ ತುಂಬ ಜನ ಲೈಫ್ ಲಾಂಗ್ ಅಂತ. ಸೊ ಯಾವುದು ಲೈಫ್ ಲಾಂಗ್ ಇಲ್ಲ. ಕಾರಿದು ಟೈರ್ ನಾವು ಯೂಸ್ ಮಾಡ್ತಾ ಮಾಡ್ತಾ ಸೌದು ಹೋದಾಗೆ ಬಾಯಲ್ಲಿ ಸಹ ನಾವು ತಿಂದು ಹಲ್ಲು ಸಹ ಸೌದು ಹೋಗ್ತದೆ, ನ್ಯಾಚುರಲ್ ಹಲ್ಲೇ ಸೌದು ಹೋಗ್ತದೆ. ಆವಾಗ ಆರ್ಟಿಫಿಷಿಯಲ್ ಹಲ್ಲಿಗೆ ಚಾನ್ಸ್ ಇಲ್ಲ. ಸೊ ನಥಿಂಗ್ ಇಸ್ ಪರ್ಮನೆಂಟ್, ಬಟ್ ಲಾಂಗ್ ಲಾಸ್ಟಿಂಗ್ ಸರ್ಫೇಸಸ್ ಇದೆ, ಸಿರಾಮಿಕ್ ಅಂತ ಹೇಳ್ತೇವೆ, ವಿಚ್ ಇಸ್ ಲಾಂಗ್ ಲಾಸ್ಟಿಂಗ್. ವೇರಸ್ ಕೆಲವು ಪ್ಲಾಸ್ಟಿಕ್ ಎಲ್ಲ ಸರ್ಫೇಸಸ್ ಇದೆ, ಅದು ಲೆಸ್ ಡ್ಯೂರೇಬಲ್, ಬೇಗ ಸೌದು ಹೋಗ್ತದೆ. ಸೊ ಲಾಂಗ್ ಲಾಸ್ಟಿಂಗ್ ಸರ್ಫೇಸಸ್ ಚೂಸ್ ಮಾಡಬೇಕು ಒಂದು. ಮತ್ತೆ ಟೈಮ್ಲಿ ಚೆಕಪ್ಸ್ ಮಾಡ್ತಾ ಇರಬೇಕು. ಈಗ ಒಂದು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಡಿಸಪಿಯರ್ ಆಗಿ 10 ವರ್ಷದ ನಂತರ ಇದು ಹೋಯ್ತು ಡಾಕ್ಟರ್ಗೆ ಮಾಡಿ, ದೆನ್ ಇಟ್ ಇಸ್ ನಾಟ್. ಏನಾದರೂ ಚಿಕ್ಕ ತೊಂದರೆಯಲ್ಲಿ ಆ ಟೈಮಲ್ಲೇ ನಾವು ಅದನ್ನು ರೆಕ್ಟಿಫೈ ಮಾಡಿದರೆ ಲಾಂಜಿವಿಟಿ ಇನ್ನೂ ಜಾಸ್ತಿ ಆಗ್ತದೆ. ಸೊ ಟೈಮ್ಲಿ ರೆಕ್ಟಿಫಿಕೇಶನ್ ಆಗಲಿಕ್ಕೆ ನೀವು ರೆಗ್ಯುಲರ್ ಚೆಕಪ್ಸಿಗೆ ಪೇಷಂಟ್ಸ್ ಬರಬೇಕು. ಆ ಥರ ಹ್ಯಾಬಿಟ್ಸ್ ನಮ್ಮ ಕಂಟ್ರಿಯಲ್ಲಿ ತುಂಬ ಕಡಿಮೆ. ಒಂದ್ಸತಿ ಟ್ರೀಟ್ಮೆಂಟ್ ಆದಮೇಲೆ ಪೇಷಂಟ್ಸ್ ಯೂಶಲಿ ಡಿಸಪಿಯರ್ ಆಗ್ತಾರೆ, ಮತ್ತೆ ನೆಕ್ಸ್ಟ್ ತೊಂದರೆ ಬಂದಾಗ ಬರ್ತಾರೆ. ರೆಗ್ಯುಲರ್ ಚೆಕಪ್ಸ್ ಅಂತ ಇಲ್ಲ. ಸೊ ರೆಗ್ಯುಲರ್ ಚೆಕಪ್ಸ್ ಮಾಡಿದರೆ ಸ್ಟಿಲ್ ಲಾಂಗ್ ಲಾಸ್ಟಿಂಗ್ ಆಗ್ತದೆ ನಮ್ಮ ಟ್ರೀಟ್ಮೆಂಟ್. ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಸರ್, ಈಗ ಹೆಚ್ಚಾಗಿ 32 ಇರುವಂಥದ್ದು ಹಲ್ಲುಗಳು, ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವು ಪರ್ಸನ್ಸಿಗೆಲ್ಲ ಒಂದು ಕಮ್ಮಿ 32 ಇರುವುದಿಲ್ಲ, ಕೆಲವೊಮ್ಮೆ 28 ಅಥವಾ 26, ಹಾಗೆ ಅವರಿಗೆ ಬೈ ಬರ್ತೆ ಅಷ್ಟೇ ಇರುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಅವರ ಒಂದು, ಈಗ ನೀವು ಆಗಲೇ ಹೇಳಿದಂತೆ ಈಗ 32 ಮೆಂಬರ್ಸ್ನ ಒಂದು ಕೆಲಸ ಅವರೇ ಮಾಡಿದರೆ ಬೆಸ್ಟ್ ಅಂತ ಹೇಳುವಂಥದ್ದು. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಇನ್ಕ್ಲೂಡಿಂಗ್ ನನ್ನ ಬಾಯಲ್ಲಿ 4 ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ. ಅದು 18 ವರ್ಷದ ನಂತರ ಕೊನೆಯಲ್ಲಿ ಬರ್ತದೆ, ನಮ್ಮ ದವಡೆಯ ಕೊನೆಯಲ್ಲಿ, ಮೇಲೆ 2 ಕೆಳಗೆ 2 ಸೈಡ್. ಸೊ ಆ ಹಲ್ಲುಗಳು ಹೆಚ್ಚಾಗಿ ಏನಾಗ್ತದೆ, ಆ ಸ್ಟೇಜಲ್ಲಿ ನಾವು 18 ಇಯರ್ಸ್ ನಂತರ ಬರುವಂಥ ಹಲ್ಲಾದ ಕಾರಣ ಜಾಗ ಸಿಗದೆ, ಬಾಯಲ್ಲಿ ಬೇಕಿದ್ದಷ್ಟು ಆ ಹಲ್ಲಿಗೆ ಬರಲಿಕ್ಕೆ ಜಾಗ ಸಿಗದೆ, ಒಂದೇ ಅದು ಕರೆಕ್ಟ್ ಪೊಸಿಷನಲ್ಲಿ ಬರುವುದಿಲ್ಲ, ಇಲ್ಲ ಕೆಲವು ಸತಿ ಅರ್ಧವಾಸಿ ಬರ್ತದೆ, ಇಲ್ಲ ಕೆಲವು ಸತಿ ದವಡೆ ಸೈಡಲ್ಲಿ ಬರ್ತದೆ, ಇಲ್ಲ ನಾಲ್ಗೆ ಸೈಡಲ್ಲಿ ಬರ್ತದೆ, ಸ್ಟ್ರೀಟ್ ಬರುವುದಿಲ್ಲ, ಕೆಲವು ಸತಿ ಒಳಗಡೆನೆ ಲಾಕ್ ಹಾಕ್ಕೊಳ್ತಿರ್ತದೆ, ಹೊರಗಡೆ ಬರುವುದೇ ಇಲ್ಲ. ಸೊ ಈ ಥರ ಸಿಚುವೇಶನ್ಸ್ ಆಗ್ತದೆ, ತುಂಬ ಆಗ್ತದೆ. ಅದಕ್ಕೆ ನಮ್ಮ ಡೆಂಟಲಲ್ಲಿ ಒಂದು ಸ್ಪೆಷಲೈಸೇಷನ್ ಇದೆ, ಓರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತ. ಈ ಥರ ಆದಾಗ ಆ ವಿಸ್ಡಮ್ ಟೂತನ್ನು ಒಂದೇ ನಾವು ಸರಿ ಮಾಡಲಿಕ್ಕೆ, ಸರಿ ಪೊಸಿಷನ್ ತೆರಲಿಕ್ಕೆ ಆಗೋದಿಲ್ಲ, ಅದನ್ನು ತೆಗಿಸ್ಬೇಕಾಗ್ತದೆ. ಸೊ ಆವಾಗ ನಾವು 4 ವಿಸ್ಡಮ್ ಟೂತ್ ತೆಗೆದ್ರೆ ಯು ಆರ್ ಲೆಫ್ಟ್ ವಿತ್ 28 ಟೀತ್. ಸೊ 28 ಟೀತ್ ಆಲ್ಸೋ ಅದರಲ್ಲಿ ಕೆಲಸ ನಡೀತದೆ. ಯಾವಾಗ ನಮಗೆ ಕೆಲಸ ನಡೆಯುವುದಿಲ್ಲ, ನಡುವಲ್ಲಿ ಹಲ್ಲು ಬಿದ್ದು ಹೋದರೆ, ಆವಾಗ ನಮಗೆ ಆ ಹಲ್ಲನ್ನು ಇಡದಿದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಕೊನೆಯಲ್ಲಿ ಹಲ್ಲು ತೆಗೆಸಿದಾಗ ಅಷ್ಟು ನಿಮಗೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಬೈಟಿಂಗ್ ಸೆಂಟರ್ ಆಫ್ ದ ಮೌತ್ ಅಂದರೆ ಈ ಜಾಗದಲ್ಲಿ ಆಗ್ತದೆ, ದವಡೆ ಹಿಂದ್ಗಡೆ ಆಗೋದು ಕಡಿಮೆ. ಓಕೆ. ಸೊ ಅವರಿಗೆ ನೋ ಇಶ್ಯೂಸ್, ಹಾಗೆ ಬೈ ಬರ್ತಿದ್ದವರಿಗೆ ಇಟ್ಸ್ ನೋ ಇಶ್ಯೂಸ್. ಆ ಥರ ಅವರಿಗೇನು ಪ್ರಾಬ್ಲಮ್ ಕೊಡ್ತಾ ಇಲ್ಲದಿದ್ದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ದಟ್ ಶುಡ್ ನಾಟ್ ಬಿ ಎನ್ ಇಶ್ಯೂ. ಈಗ ನೀವು ಹಲ್ಲು, ನನಗೆ ಇನ್ನೊಂದು ಪ್ರಶ್ನೆ ಕೇಳಿದರೆ, ಈಗ ಹಲ್ಲು ತೆಗೆದ ನಂತರ ಇಡಿಸಿದ್ರೆ ಏನಾಗ್ತದೆ, ಒಂದು ಎಫಿಷಿಯನ್ಸಿ ಕಡಿಮೆ ಆಗ್ತದೆ,
ಇನ್ನೊಂದು ಏನಾಗ್ತದೆ, ಈಗ ಒಂದು ಹಲ್ಲು ತೆಗಿಲಿಲ್ಲ, ನಾನೀಗ ನಮ್ಮ ಪೇಷಂಟ್ನವರಿಗೂ ಹೇಳುವಾಗ ಏನು ಹೇಳ್ತೇನೆ, ನಮ್ಮದೀಗ ಹಲ್ಲು ಕೆಳಗಿದ್ದು 16 ಯೂನಿಟ್ ಇದು ಒಂದು ಟ್ರೈನ್, ಮೇಲಿದ್ದು 16 ಯೂನಿಟ್ ಒಂದು ಟ್ರೈನ್, ಒಂದು ಬೋಗಿ ನಡುವಿಂದ ತೆಗೆದ್ರೆ ಅದು ಲಿಂಕ್ ತಪ್ಪಿ ಹೋಗ್ತದೆ, ಬೇರೆ ಬೋಗಿಗಳಿಗೆ ತೊಂದರೆ ಆಗ್ತದೆ. ಏನಾಗ್ತದೆ, ಈಗ ಒಂದು ಹಲ್ಲು ತೆಗೆದ್ರೆ ನೀವು ಬದಿಯ ಹಲ್ಲುಗಳು ಏನಾಗ್ತದೆ, ಟಚ್ ಇರೋದಿಲ್ಲ. ಸೊ ಟಚ್ ಇರೋದಿಲ್ಲ ಅಂತ ಆ ಜಾಗಕ್ಕೆ ಶಿಫ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೂವ್ ಆಗ್ತದೆ, ಕೆಲವು ಸರ್ತಿ ಬೆಂಡ್ ಆಗ್ತದೆ. ಹಾಗೆ ಆಗುವಾಗ ಏನಾಗ್ತದೆ, ನಿಮಗೆ ಬದಿ ಹಲ್ಲಿದು ಜಾಯಿಂಟ್ ತಪ್ಪಿದಾಗ ನೀವು ತಿಂದ ಕೂಡಲೇ ಫುಡ್ ಹೋಗಿ ಆ ಜಾಗದಲ್ಲಿ ಕೂತ್ಕೊಳ್ತದೆ, ನಿಮಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನ್ ವೆಜ್ ತಿಂತೀರಾ, ಶ್ರೆಡ್ಸ್ ಹೋಗಿ ಕೂತ್ಕೊಳ್ತದೆ, ತೆಗಿಲಿಕ್ಕೆ ಆಗೋದಿಲ್ಲ, ನೀವು ಕಡ್ಡಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲ, ಫುಡ್ ಕೂತ ಕಾರಣ ಎಲ್ಲ ಸೈಡಿನಿಂದ ಹಲ್ಲು ಹುಳ ತಿನ್ನಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಎಲ್ಲೋ ಒಂದು ಹಲ್ಲು ತೆಗ್ದಿರ್ತೀರಾ, ಬೇರೆ ಯಾವುದೋ ಹಲ್ಲಲ್ಲಿ ತೊಂದರೆ ಆಗ್ತದೆ ಈ ಹಲ್ಲಿ ತೆಗ್ದಿದ್ರಿಂದ. ಸೊ ಆ ಲಿಂಕನ್ನು ನೀವು ಪುನಃ ಹಲ್ಲು ಇಟ್ಟು ಪುನಃ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಆ ಲಿಂಕ್ ಎಸ್ಟಾಬ್ಲಿಷ್ ಆಗದಿದ್ದರೆ ಯಾವಾಗಲೂ ಹಲ್ಲು ಮೂವ್ ಆಗ್ತದೆ, ಗ್ಯಾರಂಟಿ ಮೂವ್ ಆಗ್ತದೆ. ನಾಟ್ ಓನ್ಲಿ ಆ ಹಲ್ಲು ಜಾಗದ ಬದಿಯ ಹಲ್ಲು ಮಾತ್ರ ಅಲ್ಲ, ಆಪೋಸಿಟ್ ಹಲ್ಲು ಸಹ ಕೆಳಗೆ ಜಾರಿ ಬರುವ. ಈಗ ಕೆಳಗಿದ್ದು ಒಂದು ಹಲ್ಲು ತೆಗ್ದಿರಿ ನೀವು, 1 ಇಯರ್ ನಂತರ ನೋಡಿದ್ರೆ ಏನಾಗ್ತದೆ, ಮೇಲಿದ ಹಲ್ಲಿದ್ದು ಪೊಸಿಷನ್ ಚೇಂಜ್ ಆಗಿದೆ, ಡೌನ್ ಬಂದಿದೆ. ಯಾಕಂದ್ರೆ ಅದಕ್ಕೆ ಪಾರ್ಟ್ನರ್ ಇಲ್ಲ, ಹುಡ್ಕೊಂಡು ಬರ್ತದೆ ಕೆಳಗೆ ಜಾರಿ, ದೇವ್ರು ಮಾಡಿದ್ದದ್ದು ಹಾಗೆ. ಸೊ ಕೆಳಗೆ ಬಂದಾಗ ಏನಾಗ್ತದೆ, ಅದರ ಪೊಸಿಷನ್ ಚೇಂಜ್ ಆಗ್ತದೆ. ಸೊ ಈ ತರ ತುಂಬಾ ಎಫೆಕ್ಟ್ಸ್ ಆಗ್ತದೆ. ಇಟ್ ಈಸ್ ನಾಟ್ ಶಾರ್ಟ್ ಟರ್ಮ್, ಬಟ್ ಇಟ್ ಈಸ್ ಲಾಂಗ್ ಟರ್ಮ್. ಸೊ ನೀವು ಹಲ್ಲು ತೆಗೆಸಿ ಇಡಿಸದಿದ್ದರೆ ಈ ತರ ಸ್ಮಾಲ್ ಪ್ರಾಬ್ಲಮ್ಸ್ ವಿಲ್ ಕೀಪ್ ಸರ್ಫೇಸಿಂಗ್. ನಿಮ್ಗೆ ಯಾವಾಗಲೂ ಡೆಂಟಲ್ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಡಾಕ್ಟರ್ ಹತ್ರ ಹೋಗಿ ಹೇಳ್ತೇನೆ, ನಾನು ಎಷ್ಟು ಚಂದ ಬ್ರಷ್ ಮಾಡ್ತೇನೆ, ಕೆಲವು ಸತಿ ದಿವಸಕ್ಕೆ 4 ಸತಿ ಬ್ರಷ್ ಮಾಡ್ತೇನೆ, ಆದರೂ ನಮಗೆ ಯಾವಾಗಲೂ ಹಲ್ಲು ಪ್ರಾಬ್ಲಮ್ ಬರ್ತಾ ಇರ್ತದೆ. ಈ ತರ ಕ್ವಶನ್ಸ್ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಈ ತರದ್ದು ಆಲ್ರೆಡಿ ಪ್ರಾಬ್ಲಮ್ಸ್ ಆಗಿದೆ, ಅಲ್ಲಿ ಇಲ್ಲಿ ನೂಲಷ್ಟು ಒಂದು ಚಡಿ ಬಿದ್ದಾಗಿದೆ. ಆ ಚಡಿಯನ್ನು ಏನಾದರೂ ತುಂಬಿಸ್ಲಿಕ್ಕೆ ಆಗೋದಿಲ್ಲ, ಬಟ್ ಫುಡ್ ಹೋಗಿ ಕೂತ್ಕೊಂಡು ನಿಮಗೆ ಪುನಃ ಅಲ್ಲಿಂದ ಹುಡುಕಾಗ್ತದೆ. ಪ್ರತಿಯೊಂದು ಹಲ್ಲು ಬದಿಯ ಹಲ್ಲಿಗೆ ಕರೆಕ್ಟ್ ಜಾಯಿಂಟ್ ಇದ್ದರೆ ನಿಮಗೆ ಹಲ್ಲಿದು ಪ್ರಾಬ್ಲಮ್ ಕಡಿಮೆ ಆಗ್ತದೆ. ಹಲ್ಲು ನಡುವಲ್ಲಿ ಫುಡ್ಡಿದು ಪಸೆ ನಿಂತ್ಕೊಳ್ಳುವಷ್ಟು ಗ್ಯಾಪ್ ಬಂದರೆ ನಿಮಗೆ ಆ ಹಲ್ಲು ಹುಡುಕಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ತೆಗೆದ ಕೂಡಲೇ ಅದನ್ನ ಇಡುವಂಥದ್ದು ತುಂಬಾ ಇಡ್ಲೇಬೇಕು. ಕೊನೆ ಹಲ್ಲು ವಿಸ್ಡಮ್ ಟೂತ್ ತೆಗೆದ್ರೆ ಮಾತ್ರ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಿಲ್ಲ, ಬೇರೆ ಯಾವ ಹಲ್ಲನ್ನು ತೆಗೆದ್ರೆ ಸಹ ನೀವು ರಿಪ್ಲೇಸ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಡಿಫರೆಂಟ್ ಟೈಪ್ಸ್ ಆಫ್ ಹಲ್ಲುಗಳನ್ನು ಹೇಳಿದ್ರಿ, ಅದೇ ರೀತಿ ಅದನ್ನು ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅದರ ಬಗ್ಗೆಯೂ ತಿಳಿಸಿಕೊಟ್ರಿ. ಇವಾಗ ಅದೊಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತದೆ, ಕೆಲವು ಕೃತಕ ಹಲ್ಲುಗಳನ್ನು ಇಟ್ಟ ಕೂಡಲೇ ಕೆಲವರಿಗೆ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗೋದು ಸಹಜ. ಸೊ ಯಾವ ರೀತಿ ಅದನ್ನು ಹೋಗಲಾಡಿಸ್ಬೋದು, ಒಂದು ಏನಾದರೂ ಲೇಟೆಸ್ಟ್ ಆಗಿ ಏನಾದರೂ ಅದರ ಬಗ್ಗೆ ಆ ಥರದ ಒಂದು ಚಿಕಿತ್ಸಾ ವಿಧಾನಗಳಿದೆಯಾ? ಡೆಂಟಲಲ್ಲಿ ಹೊಸ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಬ್ರೇಕ್ ನೆಕ್ ಸ್ಪೀಡಲ್ಲಿ ಹೋಗ್ತಾ ಉಂಟು, ನ್ಯೂ ಥಿಂಗ್ಸ್ ಆ್ಯಡ್ ಆಗ್ತಾ ಇದೆ. ಈಗ ಇಂಪ್ಲಾಂಟ್ಸ್ ಅಂತ ಇದೆ. ಈಗ ಆ್ಯಕ್ಚುಲಿ ನಿಮಗೆ ಒಂದೇ ಒಂದು ಹಲ್ಲು ಬಾಯಲ್ಲಿ ಇಲ್ಲ, ಫುಲ್ ಬೋರ್ಡ್ ಆಗಿದೆ, ಹಲ್ಲೇ ಇಲ್ಲ, ಆದರೆ ಸಹ ನಿಮಗೆ ಫಿಕ್ಸ್ ಹಲ್ಲು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ನಾವು ಅದಕ್ಕೆ 3rd ಡೆಂಟಿಷನ್ ಅಂತ ಹೇಳ್ತೇವೆ. ಅಂದರೆ 1ನೇ ಡೆಂಟಿಷನ್ ಅಂದರೆ ನಮ್ಮದು ಮಿಲ್ಕ್ ಟೀತ್, 2ನೇ ಡೆಂಟಿಷನ್ ಪರ್ಮನೆಂಟ್ ಟೀತ್. ಸೊ 2 ಹೋದ ನಂತರ 2 ದೇವರು ಕೊಟ್ಟದ್ದು, 3rd ಡೆಂಟಿಷನ್ ಡೆಂಟಿಸ್ಟ್ ಕೊಡೋದು. ಸೊ 3ನೇ ಡೆಂಟಿಷನ್ ಅಂತ ಹೇಳ್ತೇವೆ. ಅದಕ್ಕೆ ನಾವು ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ. ಅದೇನು, ನಿಮ್ಮ ದವಡೆ ಒಳಗಡೆ ನಾವು ಈ ಥರ ಸ್ಕ್ರೂಸ್ ಹಾಕಬೇಕು. ಹೀಗೆ ಇದು ಮಾಡೆಲ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರದ್ದು ಸ್ಕ್ರೂಸ್ ಹಾಕಿದೆ. ದವಡೆ ಒಳಗಡೆ ನಾವು ಸ್ವಲ್ಪ ಚಿಕ್ಕ ತೂತು ಮಾಡಿ ಟೈಟೇನಿಯಂ ಅಂತ ಒಂದು ಮೆಟಲ್ ಇದೆ, ಆ ಸ್ಕ್ರೂಸ್ ಅನ್ನು ಹಾಕ್ತೇವೆ. ಅದನ್ನು ಆ್ಯಕ್ಚುಲಿ ಏನಾಗ್ತದೆ ಅಂದರೆ 3 ತಿಂಗಳಲ್ಲಿ ಅದು ಎಲ್ಬಿಗೆ ಅಂಟಿ ಬಿಡ್ತದೆ. ಸೊ ಹಲ್ಲಿದು ಬೇರ್ ಥರ ನಾವು ಆರ್ಟಿಫಿಷಿಯಲ್ ಬೇರ್ ಕ್ರಿಯೇಟ್ ಮಾಡ್ತೇವೆ. ಅದರ ಮೇಲೆ ನಾವು ಈ ಥರ ಹಲ್ಲಿಟ್ಟು ನಿಮಗೆ ಮತ್ತೆ ಜಗಿಬೋದು. ಇದು ಫಿಕ್ಸ್ಡ್. ತುಂಬ ಅಡ್ವಾಂಟೇಜಸ್ ಅಂತ ಹೇಳಿದರೆ ಇದು ಫಿಕ್ಸ್ಡ್, ಇದನ್ನು ನೀವು ತೆಗಿಬೇಕಂತಿಲ್ಲ. ಸೊ ನಾವೀಗ ಫುಲ್ ಸೆಟ್ ಬಾಯಲ್ಲಿ ಪೇಷಂಟ್ನವ್ರಿಗೆ ಕೊಟ್ಟಾಗ ಏನಾಗ್ತದೆ, ಅದು ಮಾತಾಡುವಾಗ ಸಹ ಶೇಕ್ ಆಗ್ತದೆ, ಮತ್ತೆ ಅಕ್ಷಿ ಮಾಡುವಾಗ ಶೇಕ್ ಆಗ್ತದೆ, ತೆಮ್ಮ ತೆಗೆಯುವಾಗ ಶೇಕ್ ಆಗ್ತದೆ, ಏನು ಸ್ಟಿಕ್ಕಿ ತಿನ್ಲಿಕ್ಕೆ ಆಗೋದಿಲ್ಲ, ಈ ಸೈಡ್ ಕಚ್ಚುವಾಗ ಈ ಸೈಡ್ ಏಳುವ ಚಾನ್ಸಸ್ ಇರ್ತದೆ, ಹಾಗೆಲ್ಲ ಆಗ್ತದೆ. ವೇರಾಸ್ ನೀವು ಫಿಕ್ಸ್ಡ್ ಕೊಟ್ಟಾಗ ಏನಾಗ್ತದೆ, ತುಂಬ ಕಂಫರ್ಟ್ ಸಿಗ್ತದೆ ನಿಮಗೆ. ನ್ಯಾಚುರಲ್ ಹಲ್ಲಿದು ಆಲ್ಮೋಸ್ಟ್ ನ್ಯಾಚುರಲ್ ಹಲ್ಲಿದು ಕಂಫರ್ಟ್ ಸಿಗ್ತದೆ. ಸೊ ಅದಕ್ಕೆ ನಾವು ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ. ಸೊ ಆ ಥರ 6 ರಿಂದ 8 ಇಂಪ್ಲಾಂಟ್ ಹಾಕಿ ಒಂದು ಆರ್ಚಲ್ಲಿ, ಈಗ ಮೇಲಿದೆಲ್ಲ ಹಲ್ಲಿಲ್ಲ ಅಂದರೆ 6 ರಿಂದ 8 ಇಂಪ್ಲಾಂಟ್ ಹಾಕಿದರೆ ನಿಮಗೆ ಫಿಕ್ಸ್ 14 ಹಲ್ಲು ಫಿಕ್ಸ್ ಕೊಡ್ಬೋದು. ಕೆಳಗಿದ್ದ ಅವಡೆಯಲ್ಲಿ ಸಹ ಹಾಗೆ. ಸೊ ಆ ಥರ ಕೊಟ್ಟ ನಂತರ ನಿಮ್ಮ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಚೀವಿಂಗು, ನಿಮ್ಮ ಕಂಫರ್ಟ್ ಲೆವೆಲ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಈಗ ನಮ್ಮ ಇಂಡಿಯಾದಲ್ಲಿ ಲಾಸ್ಟ್ 15-20 ಇಯರ್ಸಿಂದ ಇಟ್ ಈಸ್ ವರ್ಕಿಂಗ್ ವೆಲ್. ಬಟ್ ಆಫ್ ಲೇಟ್ಲಿ ಪೇಷಂಟ್ಸ್ ಆರ್ ಆಸ್ಕಿಂಗ್, ಈ ಟ್ರೀಟ್ಮೆಂಟಿಗೆ ಜಾಸ್ತಿ ಪೇಷಂಟ್ಸ್ ಹೋಗ್ತಾ ಇದ್ದಾರೆ. ಬಿಕಾಸ್ ಈ ವಿಷಯ ಗೊತ್ತಾದ ಕಾರಣ ಕೆಲವು ಪೇಷಂಟ್ ಅವರೇ ಕೇಳ್ಕೊಂಡು ಬರ್ತಾರೆ. ಸೊ ಇಂಪ್ಲಾಂಟ್ಸ್ ಮಾಡಿಸಿದರೆ ನಿಮಗೆ ಅದರಲ್ಲಿ ತುಂಬ ಬೆನಿಫಿಟ್.
ಒಂದು ಈಗ ಫಿಕ್ಸ್ಡ್ ಸೆಟ್ ಮಾಡುವಾಗ ನಾನು ಆಗ ತೋರಿಸ್ತೀನಲ್ಲ, ಬದಿಯ 2 ಹಲ್ಲನ್ನು ಸ್ವಲ್ಪ ಕೊರಿಬೇಕಂತ. ಇದು ಫಿಕ್ಸೆಡ್ ಪಾರ್ಷಲ್ ಡೆಂಚರ್. ಬದಿಯ 2 ಹಲ್ಲಿಗೆ ಕ್ಯಾಪ್ ಹಾಕಬೇಕು, ಕೊರಿಬೇಕು. ಅದರ ಬದಲಿಗೆ ನೀವು ಇಂಪ್ಲಾಂಟ್ ಆಪ್ಷನ್ಗೆ ಹೋದರೆ ಈ 2 ಹಲ್ಲು ಅದೇ ಥರ ನ್ಯಾಚುರಲಿಟಿ ಮೇಂಟೈನ್ ಆಗ್ತದೆ. ಖಾಲಿ ಇಲ್ಲಿ ಒಂದು ಸ್ಕ್ರೂ ಹಾಕಿ ನಿಮಗೆ ಇಂಪ್ಲಾಂಟ್ ಮಾಡಿದ್ರೆ ಆಯ್ತು. That is the latest. Okay. So you have shown the differences between this and that also. Yes. Okay. ಸರ್, ಇವಾಗ ಮಾಡರ್ನೈಸೇಷನ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಂಪ್ಯೂಟರೀಕರಣ, ಡಿಜಿಟಲೈಸೇಷನ್ ಅಂತ ಹೇಳ್ತೇವೆ. ಸೊ ಈ ಡಿಜಿಟಲೈಸೇಷನ್ ಅಂತ ಹೇಳುವಂಥದ್ದು ನಮ್ಮ ದಂತ ಚಿಕಿತ್ಸಾ ವಿಧಾನದಲ್ಲಿ ಏನಾದರೂ ಇನ್ಫ್ಲುಯೆನ್ಸ್ ಆಗಿದೆಯಾ? ತುಂಬ ಇನ್ಫ್ಲುಯೆನ್ಸ್ ಆಗಿದೆ. ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ತುಂಬ ಇಂಪ್ರೂವ್ ಆಗಿದೆ. ಅದರಿಂದ ಮ್ಯಾನ್ಯುವಲ್ ಲೇಬರ್ ತುಂಬ ಕಡಿಮೆ ಆಗಿದೆ. ನಾವೀಗ ಡಿಜಿಟಲೈಸೇಷನ್ ಆದ ಕಾರಣ ನಮ್ಮ ಸೆಟ್ಗಳು ಈಗ ಕೊಡ್ತೇವಲ್ಲ, ಅದರಲ್ಲಿ ಹೈ ಪ್ರಿಸಿಷನ್ ಬಂದಿದೆ. ಯಾಕಂದರೆ ಡಿಜಿಟಲೈಸ್ಡ್ ಆದಾಗ ನಮ್ಮ ಹ್ಯೂಮನ್ ಎರರ್ಸ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಪ್ರಿಸಿಷನ್ ತುಂಬ ಹೈ ಆಗಿದೆ. ಈಗ ನಾವು ಹಲ್ಲು ಸೆಟ್ ಮಾಡಲಿಕ್ಕೆ ಅಚ್ಚು ತೆಗೆಯೋದು ಅಂತ ಹೇಳ್ತೇವೆ. ಈಗ ಅಚ್ಚು ತೆಗೆಯುವುದು ಸಹ ಡಿಜಿಟಲ್ ಮಾಡ್ಬೋದು. ನೀವು ಒಂದು ಕ್ಯಾಮರಾ ಇಟ್ಕೊಂಡು ಬಾಯಿ ಒಳಗಡೆ ಹೀಗೆ ಮಾಡಿದರೆ ಅದು ನಿಮಗೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಿಮ್ಮ ಫುಲ್ ಅಚ್ಚು ಬರ್ತದೆ. ಸೊ ಹಲ್ಲಿದು ನೀವು ಯಾವುದೇ ರೀತಿಯಲ್ಲಿ ಹಲ್ಲು ತಯಾರಿಸೋದು ಮುಂಚೆ ನಾವು ಹಲ್ಲನ್ನು ನಾವು ಅಚ್ಚು ತೆಗೆದ ನಂತರ ಟೆಕ್ನಿಷಿಯನ್ಸ್ನವರು ಹಲ್ಲನ್ನು ಶೇಪ್ ಕೊಟ್ಟು ಆ ಥರ ಹಲ್ಲಿದು ಕಲರ್ ಎಲ್ಲ ಕೈಗಾರಿಕೆಯಲ್ಲಿ ಮಾಡಿ ರೆಡಿ ಮಾಡುವಂಥ ವ್ಯವಸ್ಥೆ ಇತ್ತು. ಈಗ ಡಿಜಿಟಲೈಸೇಷನ್ ಆದ ನಂತರ ಏನಾಗ್ತದೆ, ನಾವು ಹಲ್ಲಿದು ಮೆಜರ್ಮೆಂಟ್ ಡಿಜಿಟಲ್ ಸ್ಕ್ಯಾನ್ ಮಾಡಿ ಮೆಜರ್ಮೆಂಟ್ ತೆಗೆದು ಕಂಪ್ಯೂಟ್ರಲ್ಲಿ ಬಂದ ನಂತರ ಮತ್ತು ಈ ಥರ ಒಂದು ಸೆಟಪ್ ಇರ್ತದೆ. ಇದಕ್ಕೆ ಕ್ಯಾಡ್ ಕ್ಯಾಮ್ ಸೆಟಪ್ ಅಂತ ಹೇಳ್ತೇವೆ. ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಆ್ಯಂಡ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಮೆಷಿನಿಂಗ್. ಸೊ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ನಿಮ್ಮ ಅಚ್ಚನ್ನು ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಎಲ್ಲಿ ಹಲ್ಲು ಇಡಲಿಕ್ಕೆ ಉಂಟು ಆ ಥರ ನಾವು ಅದನ್ನು ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡ್ತೇವೆ. ಶೇಪು ಸೈಜು ಹೇಗೆ ಮಾಡಬೇಕು ಎಲ್ಲ ಡಿಸೈನ್ ಮಾಡಿ, ಮತ್ತು ಈ ಕಂಪ್ಯೂಟ್ರಲ್ಲಿ ನಾವು ಒಂದು ಕಮಾಂಡ್ ಕೊಟ್ಟರೆ ಅದು ಈ ಥರದ್ದು ಒಂದು ಮಿಲ್ಲಿಂಗ್ ಮೆಷಿನ್ ಅಂತ ಇರ್ತದೆ ಈ ಥರ. ಸೊ ಅದು ಕಂಪ್ಲೀಟ್ ಮಿಲ್ಲಿಂಗ್ ಆಗ್ತದೆ, ಆ ಶೇಪಲ್ಲಿ ಮಿಲ್ಲಿಂಗ್ ಆಗ್ತದೆ, ಅದೇ ಶೇಪಲ್ಲಿ ನಿಮಗೆ ಹಲ್ಲು ಸಿಗ್ತದೆ. ಸೊ ವಿದೌಟ್ ಎನಿ ಇನ್ವಾಲ್ವ್ಮೆಂಟ್ ಆಫ್ ಹ್ಯೂಮನ್ಸ್ ಹ್ಯಾಂಡ್ಸ್ ಅದನ್ನು ನಾವು ಹಲ್ಲನ್ನು ತಯಾರಿಸ್ಬೋದು. ಇದರದ್ದು ನಿಮಗೆ ಬೆಸ್ಟ್ ಏನಂತ ಹೇಳಿದರೆ ತುಂಬ ಪ್ರಿಸೈಸ್ ಇರ್ತದೆ. ಅಕ್ಯುರೇಸಿ ವಿಲ್ ಬಿ ವೆರಿ ಹೈ ಬೇಸಿಕಲಿ ಬಿಕಾಸ್ ಎವ್ರಿಥಿಂಗ್ ಈಸ್ ಡಿಜಿಟಲೈಸ್ಡ್. ಸೊ ಡಿಜಿಟಲ್ ಡೆಂಟಿಸ್ಟ್ರಿ ತುಂಬ ಫಾಸ್ಟ್ ಪೇಸಲ್ಲಿ ಎದುರುಗಡೆ ಹೋಗ್ತದೆ. ನ್ಯೂ ಸಾಫ್ಟ್ವೇರ್ಸ್, ನ್ಯೂ ಕಂಪನೀಸ್ ಆರ್ ಕಮ್ಮಿಂಗ್ ವಿತ್ ನ್ಯೂ ಥಿಂಗ್ಸ್. ಸೊ ನಮಗೆ ವಿ ಹ್ಯಾವ್ ಟು ಕೀಪ್ ಪೇಸ್ ವಿತ್ ದ್ಯಾಟ್. ಸೊ ಇಲ್ಲಿ ಟೈಮ್ ಕೂಡ ಕನ್ಸ್ಯೂಮ್ ಆಗುವಂಥದ್ದು ಕಡಿಮೆ ತುಂಬ ಕಡಿಮೆ ಆಗ್ತದೆ. ನಿಮ್ಮ ಟ್ರೀಟ್ಮೆಂಟ್ ಟೈಮ್ ಕಡಿಮೆ ಆಗ್ತದೆ. ದೇರ್ ಇಸ್ ಕಾನ್ಸೆಪ್ಟ್ ಈಗ ಒಂದು ಟೂತ್ ಇನ್ ಎ ಡೇ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾಕಂದರೆ ಪೇಷಂಟು ಚೇರ್ ಸೈಡ್ ಈ ಥರದ್ದು ಸೆಟಪ್ ಸಹ ಅವೈಲೇಬಲ್ ಇದೆ. ಅಂದರೆ ಡೆಂಟಲ್ ಕ್ಲಿನಿಕಲ್ಲೇ ನೀವು ಇದೆಲ್ಲ ಮೆಷಿನರಿ ಅವೈಲೇಬಲ್ ಮಾಡಿಕೊಂಡು ಪೇಷಂಟ್ ಬರ್ತಾರೆ, ಇಮಿಡಿಯೇಟ್ಲಿ ನೀವು ಅವರಿಗೆ ಬಾಯಲ್ಲಿ ಸ್ಕ್ಯಾನ್ ಮಾಡಿ ಅದೇ ದಿವಸ ನೀವು ಈ ಥರ ಮಿಲ್ಲಿಂಗ್ ಮಾಡಿ ಅದೇ ದಿವಸ ಸಂಜೆ ಒಳಗಡೆ ನೀವು ಹಲ್ಲು ಕೊಟ್ಟು ಕಳಿಸುವಂಥದ್ದು ಇತ್ತು. ಮುಂಚೆ ನಾವು ಟೆಕ್ನಿಷಿಯನ್ಸಿಗೆ ಕೊಟ್ಟು ಕಳಿಸುವ, ಅದರಿಂದ ರಿಟರ್ನ್ ಆಗಿ ಲ್ಯಾಬಿಂದ ಬರುವಾಗ ಯೂಶುವಲಿ 1 ವೀಕ್ ಟೈಮ್ ತಗೊಳ್ತೇವೆ ಹಲ್ಲು ಇಡ್ಲಿಕ್ಕೆ. ಸೊ ಈಗ ಟೂತ್ ಇನ್ ಎ ಡೇ ಆಲ್ಸೋ ಕಾನ್ಸೆಪ್ಟ್ ಇದೆ, ಆ ಥರ ಆಗೋದು. ದ ಸ್ಪೀಡ್ ಈಸ್ ರಿಯಲಿ ಹೈ ಆ್ಯಂಡ್ ಇಟ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಕಂಪ್ಯೂಟರೈಸೇಷನ್ ಆ್ಯಂಡ್ ಡಿಜಿಟಲೈಸೇಷನ್. ಸರ್, ಇವಾಗ ಇನ್ನೊಂದು, ಈ ಹೆಚ್ಚಾಗಿ ಈ ಒಂದು ಫಿಕ್ಸ್ ಮಾಡುವಂಥದ್ದು ಹಲ್ಲನ್ನು, ಕೃತಕ ಹಲ್ಲನ್ನು ಫಿಕ್ಸ್ ಮಾಡುವಂಥದ್ದು ಮಧ್ಯವಯಸ್ಕರಲ್ಲಿ ನಾವು ಈಗ ಜಾಸ್ತಿ ಅಂತ ಒಂದು ಕೇಸಸ್ ನೋಡ್ತೇವೋ, ಅಥವಾ ಒಂದು ಏಜ್ಡ್ ಪರ್ಸನ್ಸ್ ಹತ್ರ ಜಾಸ್ತಿ? ಮೋರ್ ಅಂಡ್ ಮೋರ್ ಏಜ್ಡ್. ಯಾಕಂದ್ರೆ ವಿತ್ ಏಜ್ ವೇರ್ ಅಂಡ್ ಟೇರ್ ಆಗ್ತದೆ. ಸೊ ಹಲ್ಲುಗಳಿದು ವಸಡು ವೀಕ್ ಆಗ್ತದೆ, ಹಲ್ಲು ಬಿದ್ದು ಹೋಗ್ತದೆ. ಬಟ್ ಇಟ್ ಇಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಓಲ್ಡ್ ಪೀಪಲ್ ಓನ್ಲಿ. ಹಳೆ ಓಲ್ಡ್ ಆದವರು ಮಾತ್ರ ಬಾಯಲ್ಲಿ ಅಲ್ಲಿರೋದಿಲ್ಲ ಅಂತ ಅಲ್ಲ. ಬಟ್ ಯಂಗ್ ಏಜಲ್ಲಿ ಸಹ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹ ಈಗದ್ದು ಲೈಫ್ ಸ್ಟೈಲ್, ಈಗದ್ದು ಫುಡ್ ಹ್ಯಾಬಿಟ್ಸ್, ಈಗದ್ದು ಸ್ಟಿಕ್ಕಿ ಫುಡ್ ತಿನ್ನುವ ವ್ಯವಸ್ಥೆ, ಚಾಕ್ಲೇಟ್ಸು, ಇದು ನಿಮಗೆ ಯು ಗೆಟ್ ಮೋರ್ ಡೆಂಟಲ್ ಪ್ರಾಬ್ಲಮ್ಸ್. ಬಟ್ ಡೆಂಟಲ್ ಅವೇರ್ನೆಸ್ ಸಹ ಅಷ್ಟೇ ಜಾಸ್ತಿ ಆಗಿದೆ. ಹಾಗಾಗಿ ಟ್ರೀಟ್ಮೆಂಟ್ ಬೇಗ ಆದ ಕಾರಣ ನೀವು ಹಲ್ಲನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಕಡಿಮೆ ಆಗ್ತದೆ. ಬಟ್ ಅಟ್ ಆಲ್ ಏಜಸ್ ಪೀಪಲ್ ಲೂಸ್ ಟೀತ್, ಅಂದರೆ ಹಲ್ಲು ಬಿದ್ದು ಹೋಗ್ತದೆ, ಅವರಿಗೆ ಹಲ್ಲು ಕಟ್ಟಿಸುವ ವ್ಯವಸ್ಥೆ ಈಗ ಎಲ್ಲರಿಗೂ ಇರ್ತದೆ. ಬಟ್ ಮೋರ್ ಇನ್ ದಿ ಓಲ್ಡರ್ ಏಜ್ ಗ್ರೂಪ್, ಪ್ರಾಯ ಆದವರಿಗೆ ಜಾಸ್ತಿ.
ಓಕೆ, ಈಗ ವಿದಿನ್ ಅ ಡೇ ನಾವು ಟೂತನ್ನು ಫಿಕ್ಸ್ ಮಾಡ್ಬೋದು ಅಂತ ಹೇಳಿದ್ರಿ. ಯೂಶ್ವಲಿ ಈಗ ಡಯಾಬಿಟಿಕ್ ಪೇಷಂಟ್ಸ್ ಅವರಿಗೆ ಆ್ಯಕ್ಚುಲಿ ಅದರದ್ದು ಡಿಲೇ ಆಗುವಂಥದ್ದು, ಕಷ್ಟ ಆಗುವಂಥದ್ದು ಅಂತ ಇರ್ತದೆ. ಸೊ ಅಲ್ಲಿ ಏನಾದರೂ ಸ್ಪೆಷಲೈಸೇಷನ್ ಇಲ್ಲಿ? ಡಯಾಬಿಟಿಸ್ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ನಮ್ಮ ಈಗ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಎಲ್ಲ ಮಾಡುವಾಗ. ಆ್ಯಕ್ಚುಲಿ ಡಯಾಬಿಟಿಸ್ನವರಲ್ಲಿ ಹಲ್ಲಿದು ತೊಂದರೆ ಜಾಸ್ತಿ ಬರ್ತದೆ, ಯಾಕಂದರೆ ಅವರಿಗೆ ಒಸಡು ಪ್ರಾಬ್ಲಮ್ಸ್ ಜಾಸ್ತಿ ಬರ್ತದೆ. ಸೊ ಡಯಾಬಿಟಿಸ್ ಸ್ಪೆಷಲಿ ಅನ್ಕಂಟ್ರೋಲ್ ಡಯಾಬಿಟಿಸ್ನಲ್ಲಿ ತುಂಬ ಒಸಡು ಪ್ರಾಬ್ಲಮ್ಸ್ ಬರ್ತದೆ. ಬಟ್ ಅನ್ಕಂಟ್ರೋಲ್ ಡಯಾಬಿಟಿಸಲ್ಲಿ ನಮ್ಮ ಡೆಂಟಲ್ ಪ್ರಾಬ್ಲಮ್ಸ್ ಸ್ವಲ್ಪ ಬ್ಯಾಕ್ ಸೀಟ್ ತಗೊಳ್ಬೇಕಾಗ್ತದೆ. ಯಾಕಂದರೆ ಹೀಲಿಂಗ್ ಗಾಯ ಗುಣ ಆಗುವ ಒಂದು ಎಬಿಲಿಟಿ ಅದು ಡಯಾಬಿಟಿಕ್ ಪೇಷಂಟಲ್ಲಿ ಕಮ್ಮಿ ಇರ್ತದೆ. ಸೊ ಆವಾಗ ನಮಗೆ ಕೆಲವು ಟ್ರೀಟ್ಮೆಂಟ್, ಈಗ ಸ್ಪೆಷಲಿ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಮಾಡುವಾಗ ತುಂಬ ಕೇರ್ ತಗೊಳ್ಬೇಕು. ಕೆಲವು ಸತಿ ಹೈಯೆಸ್ಟ್ ಫೇಲಿಯರ್ಸ್ ಇಂಪ್ಲಾಂಟಲ್ಲಿ ಫೇಲ್ ಆಗ್ತದೆ, ಇಂಪ್ಲಾಂಟ್ ಟೇಕಪ್ ಆಗೋದಿಲ್ಲ, ಗಾಯ ಗುಣ ಆಗೋದಿಲ್ಲ, ಬಾಡಿಯಿಂದ ರಿಜೆಕ್ಟ್ ಆಗ್ತದೆ. ಅದೆಲ್ಲ ಡಯಾಬಿಟಿಕ್ ಪೇಷಂಟ್ಸಲ್ಲಿ ತುಂಬ ಜಾಸ್ತಿ. ಸೊ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಮಾಡುವಾಗ ಸ್ವಲ್ಪ ಕೇರ್ ಜಾಸ್ತಿ. ಬಟ್ ಅನ್ಕಂಟ್ರೋಲ್ ಡಯಾಬಿಟಿಸಲ್ಲಿ ಯೂಶ್ವಲಿ ನಾವು ಇಂಪ್ಲಾಂಟ್ಸ್ ಎಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಹಲ್ಲು ಕೊಡುವ ವ್ಯವಸ್ಥೆಯಲ್ಲಿ ಅವರಿಗೆ ಬೇರೆ ತೊಂದರೆ ಆಗಬಾರ್ದು. ಹಲ್ಲಿನ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ನಮ್ಮ ಟಿವಿ ವೀಕ್ಷಕರಿಗೆ ಏನಾದರೂ ಮಾಹಿತಿಯನ್ನು ಕೊಡ್ತೀರಾ ಅದರ ಬಗ್ಗೆ? ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ನಾನು ನನ್ನ ಪೇಷಂಟ್ಸಿಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳೋದು ಅಂತ ಹೇಳಿದರೆ, ರಾತ್ರಿ ಬ್ರಷ್ ಮಾಡಬೇಕು. ನೈಟ್ ಬ್ರಷಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮಾರ್ನಿಂಗ್ ಬ್ರಷಿಂಗ್. ನೈಟ್ ಬ್ರಷಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಥ್ರೂ ದ ಡೇ ನಾವು ಆಹಾರ ಅದು ಇದು ತೊಗೊಂಡಿರ್ತೀವಿ, ತಿಂದಿರ್ತೀವಿ, ಹಲ್ ಮೇಲೆ ಇರ್ತದೆ. ಸೊ ರಾತ್ರಿ ಈ 8 ಗಂಟೆ ನಾವು ಮಲಗಿದಾಗ ಬಾಯಿ ಸ್ಟಿಲ್ ಇರ್ತದೆ. ಆ ಸ್ಟಿಲ್ ಇರುವಾಗ ಅದು ಡ್ರೈ ಆಗಿ ಹಲ್ಲಿಗೆ ಅಂಟುದು. ನೆಕ್ಸ್ಟ್ ಡೇ ನೀವು ಕ್ಲೀನ್ ಮಾಡುವಾಗ ಕ್ಲೀನ್ ಆಗದೇ ಇರುವ ಚಾನ್ಸಸ್ ಜಾಸ್ತಿ. ಮತ್ತು ಆ ಸ್ಟಿಲ್ ಪೊಸಿಷನಲ್ಲಿ ನಿಮಗೆ ಹುಳುಕಾಗುವಂಥದ್ದು ಜಾಸ್ತಿ, ಯಾಕಂದರೆ ಮೈಕ್ರೋಬ್ಸ್ ಅದಕ್ಕೆ ಕೆಲಸ ಮಾಡಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ರಾತ್ರಿ ನೀವು ಹಲ್ಲನ್ನು ಚಂದ ಸ್ವಚ್ಛವಾಗಿ ಬ್ರಷ್ ಮಾಡಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡಿದರೆ ನಿಮಗೆ ಡೆಂಟಲ್ ಪ್ರಾಬ್ಲಮ್ಸ್ ಕಡಿಮೆ ಆಗ್ತದೆ. ನೀವು ಖಾಲಿ ಮಾರ್ನಿಂಗ್ ಬ್ರಷಿಂಗ್ ಮಾಡಿದರೆ ಓವರ್ನೈಟ್ ಈ ಆಹಾರಗಳು ಡ್ರೈ ಆಗಿ ಅಲ್ಲಿಗೆ ಒಂದು ಸತಿ ಅಂಟಿದ ನಂತರ ನಿಮ್ಮ ನಾರ್ಮಲ್ ಬ್ರಷಲ್ಲಿ ಹೋಗೋದಿಲ್ಲ. ನೀವು ಡೆಂಟಿಸ್ಟ್ ಹತ್ರ ಹೋಗಿ ಕ್ಲೀನಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿಸ್ಬೇಕಾಗ್ತದೆ, ಅಂದರೆ ಮೆಷಿನಲ್ಲಿ ಕ್ಲೀನ್ ಮಾಡಿಸ್ಬೇಕಾಗ್ತದೆ. ಅದು ಒಂದು. ಇನ್ನೊಂದು, ಯಾವುದೇ ರೀತಿ ಹಲ್ಲಿದು ತೊಂದರೆ ಇದ್ದರೆ ಅದನ್ನು ಇಮ್ಮಿಡಿಯೇಟಾಗಿ ನೀವು ಚೆಕಪ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡಿಸಿದರೆ ನಿಮಗೆ ಅದರಿಂದ ತುಂಬ ಬೆನಿಫಿಟ್. ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ. ಬಟ್ ನಮ್ಮ ಡೆಂಟಲಲ್ಲಿ ನಿಮಗೆ ಹೇಳೋದಂತೇಳಿ ಸ್ಟಿಚ್ ಇನ್ ಟೈಮ್ ಸೇವ್ಸ್ 1000, ಅಷ್ಟು ನಿಮಗೆ ವ್ಯತ್ಯಾಸ ಬರ್ತದೆ. ಒಂದು ಚಿಕ್ಕ ತೊಂದರೆ ನೀವು ಇನಿಷಿಯಲಿ ನೀವು ಅದನ್ನು ನೆಗ್ಲೆಕ್ಟ್ ಮಾಡದೆ ಟ್ರೀಟ್ಮೆಂಟ್ ಮಾಡಿಸಿದರೆ ನಿಮಗೆ ತುಂಬ ಕಡಿಮೆ ಖರ್ಚಲ್ಲಿ ಹಲ್ಲನ್ನು ಉಳಿಸ್ಕೊಂಡು ನಿಮಗೆ ಟ್ರೀಟ್ಮೆಂಟ್ ಆಗ್ತದೆ. ಅದೇ ನೀವು ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಅದರಿಂದ 1000 ಪಟ್ಟು ಜಾಸ್ತಿ ಖರ್ಚಾಗ್ತದೆ, ಮತ್ತು ಹಲ್ಲು ಸಹ ಹೋಗ್ತದೆ, ಇಂಜೆಕ್ಷನ್ ತಗೊಳ್ಳೋ ಪರಿಸ್ಥಿತಿ ಬರ್ತದೆ, ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋ ಪರಿಸ್ಥಿತಿ ಬರ್ತದೆ, ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋ ಪರಿಸ್ಥಿತಿ ಬರ್ತದೆ, ಪೇಯ್ನ್ ಥ್ರೂ ನೀವು ಹೋಗಬೇಕಾಗ್ತದೆ. ಹಾಗಾಗಿ ರೆಗ್ಯುಲರ್ ಚೆಕಪ್ಸ್, ಮೇಂಟೆನೆನ್ಸ್ ಆ್ಯಂಡ್ ಅಟ್ ದ ಅರ್ಲಿಯೆಸ್ಟ್ ರಿವೈವಲ್ ಆಫ್ ದ ಪ್ರಾಬ್ಲಮ್. ಒಂದು ಸತಿ ಹಲ್ಲಿಗೆ ಬಿಳಿ ಹಲ್ ಮೇಲೆ ಕಪ್ಪು ಚುಕ್ಕಿ ಆಯ್ತು ಅಂತ ಹೇಳಿದರೆ ಅದು ಕುಳುಕಂತ ಹೇಳ್ತೇವೆ, ಅದು ಅದರಷ್ಟಕ್ಕೆ ಹೋಗುವ ಪ್ರಶ್ನೆ ಇಲ್ಲ. ಈಗ ಜ್ವರ ಬಂದರೆ 5 ದಿವಸದಲ್ಲಿ ಹೋಗ್ತದೆ ಅಂತ ನಾವು ಎಣಿಸ್ತೇವೆ. ಇದು ಹಲ್ಲಿದು ಒಂದು ಸತಿ ಹುಳುಕ ಹಿಡಿದ ಮೇಲೆ ಅದರಷ್ಟಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಸೊ ನಿಮಗೆ ವೈಟ್ ಹಲ್ ಮೇಲೆ ಬ್ಲ್ಯಾಕ್ ಚುಕ್ಕಿ ಕಂಡ್ರೆ ಇಮಿಡಿಯೇಟ್ ಡೆಂಟಿಸ್ಟ್ ಹತ್ರ ಹೋಗಿ ಅದನ್ನು ತೋರಿಸ್ಕೊಂಡು ರಿಪೇರ್ ಮಾಡಿಸ್ಕೊಳ್ಬೇಕು. ಅದು ದೊಡ್ಡದಾಗಿ ನೋವು ಬರುವ ತನಕ ಕಾಯಬಾರ್ದು. ಸರ್, ಇಷ್ಟು ಹೊತ್ತು ನಮಗೆ ಹಲ್ಲಿನ ಸಂರಕ್ಷಣೆಯ ಬಗ್ಗೆ, ಕೃತಕ ಹಲ್ಲನ್ನು ಯಾವ ರೀತಿ ಇಡಬಹುದು, ಫಿಕ್ಸ್ ಮಾಡ್ಬೋದು, ಮತ್ತು ಅದರಲ್ಲಿ ಡಿಫರೆಂಟ್ ಟೈಪ್ಸ್, ಸೊ ಉತ್ತಮವಾದಂತಹ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ. ಸೊ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಪ್ಲೆಜರ್ ಇಸ್ ಮೈನ್. ಥ್ಯಾಂಕ್ ಯು. ವೀಕ್ಷಕರೇ, ಪ್ರಾಸ್ತೋಡಾಂಟಿಕ್ಸ್ ಅಂದರೆ ಏನು, ಅದರ ಸೌಲಭ್ಯಗಳು, ಚಿಕಿತ್ಸಾ ವಿಧಾನಗಳು, ಇದನ್ನೆಲ್ಲ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಾಯಿತು. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಮಹತ್ತರ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.